ನಮಸ್ಕಾರ. ನೀವು ಕೆನಡಾದಲ್ಲಿರೋರಾದ್ರೆ ನಿಮಗೇನಾದ್ರೂ ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಥವಾ ರೆಂಟ್ ಮಾಡಬೇಕು ಅನ್ನೋಂಥ ಏನಾದರೂ ನೆಸೆಸಿಟಿ ಇದೆ ಅಂತ ಆದರೆ ನೀವು ಜೆನ್ ಡಿಸೋಜ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರು ಇಲ್ಲಿ ರಿಯಾಲ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಅವರು ನಮ್ಮ ಕನ್ನಡದವರೇ. ನಮ್ಮ ಕನ್ನಡ, ತುಳು, ಇಂಗ್ಲಿಷ್ ಯಾವ ಲ್ಯಾಂಗ್ವೇಜ್ ಅಲ್ಲಾದರೂ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ನಿಮಗೇನಾದರೂ ರಿಯಾಲ್ಟರ್ ಅವಶ್ಯಕತೆ ಇದೆ ಅಂತ ಆದರೆ ನೀವು ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅವರ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ರಿಯಾಲ್ಟರ್ ಅವಶ್ಯಕತೆ ಇದ್ರೆ ಜೆನ್ ಡಿಸೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ ಅಂತ ನಾವು ಅಂದ್ಕೊಂತೀವಿ ಅಲ್ಲರಿ ಅಂಶ್? ಸೊ ಈ ವ್ಲಾಗ್ ಅಲ್ಲಿ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿರೋ ತರಾನೇ ಈ ವ್ಲಾಗ್ ಅಲ್ಲಿ ನಾವು ರೇಯನ್ಶ್ ನ ಇಷ್ಟಪಡೋರಿಗೆ, ರೇಯನ್ಶ್ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ ನಮ್ಮ ಚಾನಲ್ ಅಲ್ಲಿ. ಸೊ ಅವ್ರಿಗೋಸ್ಕರ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದು ಏನು ಅಂತ ಅಂದ್ರೆ ಅವನ ಒಂದು ಚೈಲ್ಡ್ಹುಡ್ ಇಂದ ಹಿಡಿದು ಇಲ್ಲಿ ತನಕ ಅವನ ಒಂದು ಫೋಟೋಸ್ ಆಗಿರ್ಬೋದು ಅಥವಾ ಏನೇ ಒಂದು ಮೆಮೊರೀಸ್ ಇದೆ ನನ್ನ ಹತ್ರ, ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅವನ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಅನ್ನೆಲ್ಲ, ಚೈಲ್ಡ್ಹುಡ್ ಅಂದ್ರೆ ಇವಾಗಲೂ ಚೈಲ್ಡೇ ಬಟ್ ಸ್ಟಿಲ್ ಇಲ್ಲಿ ತನಕದ್ದು ಮೆಮೊರೀಸ್ ಅನ್ನ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ನೀವು ಅವನು ಚಿಕ್ಕದಿರ್ಬೇಕಾದ್ರೆ ಹೆಂಗಿದ್ದ, ಏನೇನೆಲ್ಲ ಮಾಡ್ತಿದ್ದ, ಒಂದ್ ಸ್ವಲ್ಪ ಸರ್ಕಸ್ ಎಲ್ಲ ಎಷ್ಟೆಲ್ಲ ಮಾಡಿದಾನೆ ಅಂತ ನಿಮ್ಗೆಲ್ಲ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ವಿ ಅಲ್ಲ. ನಾವು ಇಲ್ಲಿ ಬಂದಿದ್ದು ಅವನ್ಗೆ 3 ವರ್ಷ ಆಗಿ ಒಂದು 2-3 ಮಂತ್ಸ್ ಆಗಿತ್ತು. ಅವಾಗ ನಾವು ಕೆನಡಾದಲ್ಲಿ ಬಂದು ಲ್ಯಾಂಡ್ ಆಗಿದ್ದು. ಅಲ್ಲಿ ತನಕ ನಾವು ಬ್ಯಾಂಗ್ಳೂರಲ್ಲೇ ಇದ್ವಿ. ಅಂಡ್ ಅವನ್ಗೆ ಚಿಕ್ಕದಿರ್ಬೇಕಾದ್ರೆ ಅಂದ್ರೆ 3 ಮಂತ್ಸ್ ತನಕ ತುಂಬಾ ಹೇರ್ ಇತ್ತು, ಕೂದಲು ಫುಲ್ ಇತ್ತು ತಲೆನಲ್ಲಿ. ಒಂದು ನಮ್ಮಲ್ಲಿ 3 ಮಂತ್ಸ್ ಮೇಲೇನೆ 3 ಮಂತ್ಸ್ ಆಗಬೇಕು ಅಥವಾ 3 ಮಂತ್ಸ್ 5 ಮಂತ್ಸ್ ಹಾಗೆ ಹೇರ್ ಕಟ್ ಮಾಡ್ತಾರೆ. ಸೊ ಅಂದರೆ ನಾವು ಫುಲ್ ತೆಗ್ಸೋದಿಲ್ಲ ಹೇರನ್ನು, ಒಂದು ಬಾಯ್ ಕಟ್ ಮಾಡಿ ಬಿಡೋದು ಅಷ್ಟೇ. ಸೊ ಅಲ್ಲಿ ಹಂಗಿದ್ದಾಗ ಒಂದ್ಸರಿ ನಾವು ಅವನ್ನ ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಇದು ಮಾಡಿದ್ವಿ. ಆ್ಯಕ್ಚುಲಿ ಮುಗಿನ ಜಡೆ ಎಲ್ಲ ಹಾಕಿ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಅವ್ನು ಬಿಡ್ತಾನೆ ಇರಲಿಲ್ಲ ಏನು ಮಾಡೋಕ್ಕೆ. ತಲೆಗೆ ಬಾಚಣಿಗೆ ಹಾಕೋಕ್ಕೆ ಬಿಡ್ತಿರ್ಲಿಲ್ಲ, ಅದು ಬಾಚಕ್ಕೂ ಬಿಡ್ತಿರ್ಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಿ ಫ್ರಾಕ್ ಎಲ್ಲ ಹಾಕ್ಬಿಟ್ಟು ಅವ್ನಿಗೆ ಹುಡುಗಿ ಮಾಡಿದ್ವಿ ಒಂದ್ಸರಿ. ಅದೇ ನಿಮ್ಗೆ ಇಷ್ಟ ಆಗಿದೆ ಅದು ಫೋಟೋ? ಇವಾಗ ಈಗ ನೋಡಿದ್ರೆ ಏನ್ ಅನ್ಸುತ್ತೆ ಆ ಫೋಟೋನ? ಇವಾಗ ಗರ್ಲ್ ತರ ಕಾಣುತ್ತೆ. ಗರ್ಲ್ ತರ ಕಾಣುತ್ತೆ. ಎಸ್, ಅದಕ್ಕೆ ಗರ್ಲ್ ತರ ನೋಡೋಣ ಹೆಂಗ್ ಕಾಣುತ್ತೆ, ಇಷ್ಟು ಕೂದಲಿದೆ ಅಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ವಿ ನಾವು. ಮತ್ತೆ ನಾನು ನಿಜ ಗರ್ಲ್ ಇಲ್ಲ, ನಾನು ಬಾಯ್. ಓಕೆ, ಅದೆಲ್ಲ ನಿಮ್ ಜೊತೆನೂ ಶೇರ್ ಮಾಡ್ತೀನಿ ಆ ಫೋಟೋಸ್ ಅನ್ನೆಲ್ಲ. ಆಮೇಲೆ ಕಮೆಂಟ್ ಸೆಕ್ಷನ್ ಹೇಳೋದನ್ನ ಮರಿಬೇಡಿ. ನಿಮ್ಗೆ ಏನ್ ಇಷ್ಟ ಆಯ್ತು, ಯಾವ ವಿಡಿಯೋ ಇಷ್ಟ ಆಯ್ತು, ಅಥವಾ ಅವ್ನು ಯಾವ ಸ್ಟೇಜ್ ಅಲ್ಲಿ ನಿಮ್ಗೆ ಯಾವ ತರದ ಇದು ಇಷ್ಟ ಆಯ್ತು ನಿಮಗೆ ಅಂತ ಹೇಳ್ಬಿಟ್ಟು ಹೇಳೋದನ್ನ ಮರಿಬೇಡಿ ಅಲ್ವಾ?
ಆವಾಗ ಆರೆಂಜ್ ಅಂದರೆ ತುಂಬ ಇಷ್ಟ ಆಯಿತು. ಇವಾಗ ಆರೆಂಜ್ ಅಂದರೆ ಆಗದೇ ಇಲ್ಲ. ದಾದ ಹೇಳಮ್ಮ ಅಷ್ಟು ಹೇಳೋಗಿ ಎದುರಿಗಾಯ್ತು. ದಾದ ಹೇಳಿ ಬಾಬಾ. ದಾದ ಹೇಳಿ. ರೇಯಾನ್ಸ್ ರೇಯಾನ್ಸ್ ಬಾಯ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ. ಅದ್ಯಾರು? ಅಪ್ಪ ಬಾಬಾ ಎಲ್ಲಿ? ಯಾರದು ಯಾರದು? ಅಜ್ಜಿ ನಾನ ಅಜ್ಜಿ ಮತ್ತೆ ನೀನಾ? ಅಪ್ಪ ಆಮೇಲೆ ಅಪ್ಪ ಆಮೇಲೆ ಯಾರದ್ರಲ್ಲಿ? ಅಪ್ಪ ಅಪ್ಪ ಹ್ಮ್ ನಾನು ಹ್ಮ್ ಅಮ್ಮ ಹ್ಮ್ ಮಾಮ ಅಮ್ಮ ರೆಡಿ ಫೂ ಮಾಡಿ ಬೀಳ್ಸು. ಅಮ್ಮ 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 ನನ್ನ ಅಮ್ಮ ಇನ್ನೊಂದ್ಸರಿ ಹೇಳು ಇನ್ನೊಂದ್ಸರಿ ಹೇಳು ಅಮ್ಮ. ಅಮ್ಮ ಕ್ಲಾಪ್ ಹೊಡಿ ಅಮ್ಮ. ಅವರೇ ಕಾಳು ಬಿಡಿಸ್ಕೊಡೋದಂದ್ರೆ ಭಯಂಕರ ಫೇವ್ರೇಟ್ ಇತ್ತು. ಯಾರು ಅವರೇ ಕಾಳು ಬಿಡಿಸೋದು? ಅವರೇ ಕಾಳು ಯಾರು ತೆಗಿತಾ ಇರೋದು? ನೀನು ಜಾಣ ಅಲ್ಲ? ನೀನು ಜಾಣ. ಕಿಚನಲ್ಲೇ ಕೆಲಸ ಇದ್ದಿದ್ದು. ಕಿಚನಲ್ಲಿ ಇಟ್ಟಿದ್ದ ಥಿಂಗ್ಸ್ ಎಳ್ದು ಹಾಕೋದು, ಪಾತ್ರೆ ಎಳ್ದು ಹಾಕೋದು. ಐ ಥಿಂಕ್ ಎಲ್ಲ ಮಕ್ಕಳಿಗೂ ಕಿಚನ್ ಒಂದು ಫೇವ್ರೆಟ್ ರೂಮ್ ಅನಿಸುತ್ತೆ ಮನೆಯಲ್ಲಿ. ಪಕ್ಕದ ಮನೆ ಮಕ್ಕಳಿಗೆಲ್ಲ ಕಿಟಕಿಯಿಂದನೇ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದ. ಡ್ಯಾನ್ಸ್ ಮಾಡೋದ್ರೆ ಸುಮ್ಮನೆ ಸೊಂಟ ತಿರುಗಿಸ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ದ.
ಸೋಫಾಯಿಂದ ಜಂಪ್ ಮಾಡಕ್ಕೆ ಹೋಗಿ ಕೈ ಫ್ರಾಕ್ಚರ್ ಆಗಿದ್ದು ಆಯಿತು. ಎಲ್ಲೋಗ್ತಾ ಇದೆಯಾ? ಎಲ್ಲೋಗ್ತಾ ಇದೆಯಾ? ವಾವ್, ಎಲ್ಲಿದೆ ಇವಾಗ? ಎಲ್ಲಿದೆ ಇವಾಗ? ಏರೋಪ್ಲೇನ್ ಅಲ್ಲ? ಬಾಯ್. ಇಷ್ಟ ಆಯ್ತಾ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಐ ಹೋಪ್ ನಿಮಗೆ ನಮ್ಮ ಛೋಟಾ ಚಾಂಪಿಯನ್ ವಿಡಿಯೋ ಇಷ್ಟ ಆಯಿತು ಅಂತ ನಾವು ಅಂದ್ಕೊತೀವಿ. ಅಲ್ಲೇ ಇದ್ದಾನೆ. ಒಂದು ಖುಷಿ ಆಗಿರುತ್ತೆ ನಿಮ್ಗೆಲ್ಲರಿಗೂ. ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನಿಮ್ಗೆ ಏನು ಅನಿಸ್ತು ಅಂತ. ಇವಾಗ ಸದ್ಯಕ್ಕೆ ಗಂಟೆ 7 ಆಗಿದೆ. ಡಿನ್ನರ್ ಮಾಡೋಣ ಅಂತ ಹೊರಟಿದ್ದೀನಿ. ಡಿನ್ನರಲ್ಲಿ ಇವತ್ತು ಚಪಾತಿ ಮತ್ತು ಅದಕ್ಕೆ ಬೇಬಿ ಕಾರ್ನ್ ಇದೆ. ತುಂಬ ದಿನ ಆಯಿತು ತಂದು, ಯೂಸೇ ಮಾಡಿರಲಿಲ್ಲ, ಹಾಗೆ ಇದೆ ಇನ್ನು. ಅದಕ್ಕೆ ಇವತ್ತು ಬೇಬಿ ಕಾರ್ನ್ ಒಂದು ಪಲ್ಯ ಗ್ರೇವಿ ಮಾಡೋಣ, ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರಿಗೂ ಬೇಬಿ ಕಾರ್ನ್ ತುಂಬಾ ಇಷ್ಟ. ಬೇಬಿ ಕಾರ್ನ್ ಏನಾದ್ರೂ ಮಂಚೂರಿ ಆಗಿರ್ಬೋದು ಅಥವಾ ಗ್ರೇವಿ ಆಗಿರ್ಬೋದು. ಸೊ ಇವತ್ತು ಒಂದು ಗ್ರೇವಿ ಮಾಡೋಣ ಅಂತ ಚಪಾತಿಗೆ. ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನಾನು ಹೆಂಗೆ ಮಾಡೋದು ಅಂತ. ನಾನು ಆ್ಯಕ್ಚುಲಿ ರೆಸಿಪೀಸ್ ಎಲ್ಲ ತುಂಬ ಶೇರ್ ಮಾಡ್ತಾ ಇದ್ದೆ, ಬಟ್ ಇವಾಗ ತುಂಬ ದಿನ ಆಗಿದೆ ಎಲ್ಲ ಹೆಂಗೆ ರೆಸಿಪೀಸ್ ತೋರಿಸಿ ತುಂಬ ದಿನ ಆಗಿದೆ. ಸೊ ಇವತ್ತು ಹೆಂಗಿದ್ರು ಗ್ರೇವಿ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸ್ತು. ಸೊ ಲೆಟ್ಸ್ ಡು ಇಟ್. ಸೊ ಇವಾಗ ಒಂದು ಬಾಣಲೆ ತೊಗೊಂಡು ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಮೊನ್ನೆ ಯಾರೋ ವಿಡಿಯೋದಲ್ಲಿ ಹೇಳಿದ್ರು, ನಾನು ನೀವು 1 ಟೇಬಲ್ ಸ್ಪೂನ್ ಎಣ್ಣೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಿರಲ್ಲ ಎಲ್ಲ ವಿಡಿಯೋ ಮಾಡೋರು ಅಷ್ಟೇ ಅಂತ. ಅದು ಹೇಳೋದು 1 ಟೇಬಲ್ ಸ್ಪೂನ್ ಅಂತ. ನಾವು ಆಮೇಲೆ ಎಷ್ಟು ಹಾಕಬೇಕು ಬಿಡು ಅದೊಂಥರ ಒಂದು ಕಂಡಳತೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದಕ್ಕೆ ಇವಾಗ ನಾನು ಇಲ್ಲಿ 2 ಏಲಕ್ಕಿ, 2 ಲವಂಗ, ಆಮೇಲೆ ಇಷ್ಟು ಚಕ್ಕೆ, ಇದೆಲ್ಲ ಮಸಾಲ ಐಟಮ್ಸು ಹಾಕ್ತಾ ಇದ್ದೀನಿ. ಆಮೇಲೆ ಥಿಕ್ನೆಸ್ ಬರೋಕ್ಕೆ ಗ್ರೇವಿಗೆ ಒಂದಿಷ್ಟು ಕ್ಯಾಶ್ಯೂ ಹಾಕ್ತೀನಿ ನಾನು. ಇಷ್ಟೇ ಸಾಕು. ಇವಾಗ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಇವಾಗ ಒಂದು ಆನಿಯನ್ ಹಾಕ್ತಾ ಇದ್ದೀನಿ, ದೊಡ್ಡದು ಕಟ್ ಮಾಡ್ಕೊಂಡಿರೋದು ಆನಿಯನ್ ಹಾಕಿ. ಆನಿಯನ್ ಒಂದು ಸ್ವಲ್ಪ ಬೆಂದ ಮೇಲೆ ಅದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ನಾನು ಮಾಡ್ತಾ ಇರೋದು ವೆರಿ ಪ್ಲೇನ್, ತುಂಬ ಸಿಂಪಲ್ ಗ್ರೇವಿ ಇದು. ಬಟ್ ಫುಲ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಹೋಟೆಲಲ್ಲಿ ಹೋಗಿ ತಿನ್ಬೇಕಾದ್ರೆ ಹೆಂಗಿರುತ್ತೆ ಅದೇ ಥರ ಸ್ಮೆಲ್ಲು ಎಲ್ಲ ಬರುತ್ತೆ. ಮನೆಯಲ್ಲೇ ಮಾಡ್ಕೊಂಡಿರೋ ಒಂದು ಖುಷಿನೂ ಇರುತ್ತೆ. ಇದಕ್ಕೆ ಇವಾಗ ಒಂದು ಹೆಚ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಇದೊಂದು ದೊಡ್ಡ ಟೊಮೆಟೊ, ಸೊ ಒಂದು ಫುಲ್ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ 1/2 ಟೀ ಸ್ಪೂನಷ್ಟು ಅರಿಶಿನ ಪೌಡರ್, ಆಮೇಲೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಸೊ 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಅದೇ 1 ಟೀ ಸ್ಪೂನಷ್ಟು ಇದು ಕೊತ್ತಂಬರಿ ಮತ್ತು ಜೀರಿಗೆ ಪೌಡರ್ ಇದು. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಅದು 1 ಟೀ ಸ್ಪೂನಷ್ಟು ಹಾಕೋಬೋದು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲೇ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಆಮೇಲೆ ನೋಡಿಕೊಂಡು ಮತ್ತೆ ಹಾಕೋಬೋದು. ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಿವಾಗ ಫುಲ್ ಸ್ಮೂತ್ ಆಗಿದೆ ನಮ್ಮ ಟೊಮ್ಯಾಟೊ, ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಇವಾಗ ಸೈಡಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಇದು ಆರಿದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಅಲ್ಲಿ ಗ್ರೇವಿ ತಣ್ಣಗಾಗೋ ಅಷ್ಟರಲ್ಲಿ ನಾನು ಇಲ್ಲೊಂದು ಸ್ವಲ್ಪ ಬೇಬಿ ಕಾರ್ನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಈ ಬೇಬಿ ಕಾರ್ನ್ ಎಲ್ಲ ಹಾಕಿ ಒಂದ್ಸರಿ ಫಸ್ಟಿಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಹಿಂಗೆ ಫ್ರೈ ಮಾಡಿದ್ರೆ ಅದು ಚೆನ್ನಾಗಿ ಕ್ರಿಸ್ಪಿ ಆಗಿಬಿಡುತ್ತೆ ಒಂದು ಸ್ವಲ್ಪ. ಮತ್ತೆ ಅದೇ ಬಾಣಲೆಗೆ ಇನ್ನೊಂದು ಚೂರು ಎಣ್ಣೆ ಹಾಕಿ ಸ್ವಲ್ಪ ಹಾಕಿದ್ದೀನಿ ಇವಾಗ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಿ ಜೀರಿಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮಾಡ್ಕೊಂಡಿರೋ ಗ್ರೇವಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಮಿಕ್ಸಿಗೆ ನೀರು ಹಾಕಿಬಿಟ್ಟು ಮಿಕ್ಸಿ ಜಾರ್ಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಬೇಕೋ ಅಷ್ಟು ನೀರು ಹಾಕೋಬೋದು. ಅದು ಎನಿವೇಸ್ ಆಮೇಲೆ ತಿಕ್ ಆಗ್ತಾ ಹೋಗುತ್ತೆ ಬಾಯ್ಲ್ ಆಗ್ತಿದ್ದಂಗೆ. ಇದಕ್ಕೆ ಇವಾಗ ನಾನು ಫ್ರೈ ಮಾಡ್ಕೊಂಡಿರೋ ಬೇಬಿ ಕಾರ್ನ್ ಒಟ್ಟಿಗೆ ಹಾಕಿ
ಜೊತೆಗೇನೆ ಅದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಹಾಗೆ ಬಾಯ್ಲ್ ಮಾಡ್ತೀನಿ. ಇದು ಹಾಕಿದ್ಮೇಲೆ ಬೇಬಿ ಕಾರ್ನು ಇವಾಗ ನೀವು ಏನಾದರೂ ಉಪ್ಪು ಬೇಕಾ ಖಾರ ಬೇಕಾ ಏನು ಬೇಕು ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಇವಾಗ ನಾನು ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಸಿ ಬಾಯ್ಲ್ ಆಗೋಕ್ಕೆ ಇಟ್ಬಿಡ್ತೀನಿ. ಒಂದು 5 ಮಿನಿಟ್ಸ್ ಹಾಗೆ ಇಡ್ತೀನಿ. ಚಡಾ, ನಮ್ಮ ಗ್ರೇವಿ ರೆಡಿ ಆಯಿತು. ಇವಾಗ ಎಂಡಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲಿ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದನ್ನು ಹಿಂಗೆ ಒಂದು ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಎಂಡಲ್ಲಿ ಒಂದಿಷ್ಟು ಬಟರ್ ಹಾಕ್ತೀನಿ ರಿಚ್ನೆಸ್ಗೆ. ಒಂಥರ ಟೇಸ್ಟಿಯಾಗಿ ಫುಲ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಮ್ದು ರೆಡಿ ಆಯಿತು ಡಿನ್ನರ್. ನಾವಿವಾಗ ಬಿಗ್ ಬಾಸ್ ನೋಡಿಕೊಂಡು ಡಿನ್ನರ್ನ ಎಂಜಾಯ್ ಮಾಡಬೇಕು. ನಾವು ಯಾವಾಗಲೂ ನೈಟಲ್ಲಿ ಆರಾಮಾಗಿ ಕೂತ್ಕೊಂಡು ನೋಡೋದು. ಬೆಳಗ್ಗೆ ತುಂಬ ಬ್ಯುಸಿ ಇರುತ್ತೆ ಬಿಗ್ ಬಾಸ್ ನೋಡೋಕ್ಕೆ. ಆ ಬರೋ ಟೈಮಲ್ಲೇ ಇಂಡಿಯನ್ ಟೈಮಲ್ಲೇ ನೋಡೋಕ್ಕಾಗೋದಿಲ್ಲ. ಸೊ ನೈಟ್ ಆಮೇಲೆ ನೋಡೋದು ನಾವು. ಸೊ ಇವಾಗ ಡಿನ್ನರ್ ತಿಂತ ಒಂದು ಒಳ್ಳೆ ಡಿನ್ನರ್ ತಿಂತ ಬಿಗ್ ಬಾಸ್ ನೋಡೋಣ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳಿ ಹೇಗೆ ಬಂತು ಅಂತ. ಸೊ ಬಿಗ್ ಬಾಸ್ ನೋಡಿಕೊಂಡು ನಾವು ನಮ್ಮ ಡಿನ್ನರ್ನ ಎಂಜಾಯ್ ಮಾಡಿದ್ವಿ. ಇನ್ನೂ ಆಗ್ತಾ ಇದೆ, ಮುಗ್ದಿಲ್ಲ, ನೋಡ್ತೀವಿ, ಇನ್ನು ಕಂಟಿನ್ಯೂ ಮಾಡೋಣ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ. ಯಾಕಂದರೆ ನಮ್ಮ ರೇಯನ್ಸ್ನ ಇಷ್ಟಪಡೋರು ತುಂಬ ಜನ ಇರೋದ್ರಿಂದ ಅವರೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾವು ಅಂದ್ಕೊಂತೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಆಫು 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 ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್.